ಕಾರ್ಕಳದಲ್ಲಿ ಕರ್ನಾಟಕ ಸರ್ಕಾರ ಹೊಸದಾಗಿ ಆರಂಭಿಸಿರುವಂಥ ಯಕ್ಷರಂಗಾಯನ ಇದರ ಚಟುವಟಿಕೆಯ ಆರಂಭ ಉತ್ಸವ ಇಂದು ಕಾರ್ಕಳದ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ನಲ್ಲಿ ಆರಂಭಗೊಂಡಿತು. ಯಕ್ಷರಂಗಾಯಣದ ಪ್ರಥಮ ಕಾರ್ಯಕ್ರಮವಾಗಿ ಚಿನ್ನರ ಮೇಳ ಮಕ್ಕಳ ಬೇಸಿಗೆ ಶಿಬಿರದ ಉದ್ಘಾಟನಾ ಸಮಾರಂಭವನ್ನ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಚಿನ್ನರ ಮೇಳವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಇದಕ್ಕೆಲ್ಲ ಕಾರಣಕರ್ತರಾದ ಸಚಿವರು ಸುನೀಲ್ ಕುಮಾರ್ ಅವರಿಗೆ ಆಭಾರಿಯಾಗಿದ್ದೇನೆ. ರಾಜ್ಯಕ್ಕೆ ಪ್ರಥಮ ಬಾರಿಗೆ ಕನ್ನಡ ಸಂಸ್ಕೃತಿಗೆ ಅಪರೂಪದ ಮಂತ್ರಿ ಸುನೀಲ್ ಕುಮಾರ್ ಆಗಿರುತ್ತಾರೆ ಎಂದು ಹೇಳಿದರು. ಅದು ಕೂಡ ಕಾರ್ಕಳದಲ್ಲಿ ಪ್ರಾರಂಭ ಆಗುವುದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ನಾನು ಪ್ರಥಮವಾಗಿ ಇದಕ್ಕೆಲ್ಲ ಕಾರಣೀಭೂತರಾದಂಥ ನನ್ನ ಒಂದು ಸುನೀಲ್ ಕುಮಾರ್ ಅವರನ್ನು ನಾನು ಎಷ್ಟು ಅವರನ್ನು ಹೊಗಳಿದ್ರೂ ನನಗೆ ಸಾಲದು. ಯಾಕೆಂದರೆ ನಾನು ನನ್ನ ಜೀವನದಲ್ಲಿ ಕಂಡಂಥ ಒಬ್ಬ ಅದು ಕೂಡ ನಮ್ಮ ಕನ್ನಡ ಸಂಸ್ಕೃತಿ ವಿಭಾಗಕ್ಕೆ ಸಿಕ್ಕಿದಂಥ ಒಬ್ಬ ಬಹಳ ಅತ್ಯುತ್ತಮವಾದ ಮಂತ್ರಿ. ಅವರಲ್ಲಿರುವ ಇಚ್ಛಾಶಕ್ತಿಯನ್ನು ನಾನು ಕಂಡಿದ್ದೇನೆ, ಅವರ ಕಾರ್ಯತಂತ್ರಗಳನ್ನು ಕಂಡಿದ್ದೇನೆ. ನಮಗೆ ಇನ್ನೂ ಕಾರ್ಕಳದ ಉತ್ಸವದ ಗುಂಗಿನಲ್ಲಿ ನಾವೆಲ್ಲ ಇದ್ದೇವೆ, ನೀವುಗಳು ಕೂಡ. ನಂತರ ಮಾತನಾಡಿದ ಯಕ್ಷರಂಗಾಯಣದ ನಿರ್ದೇಶಕರಾದ ಜೀವನ್ ರಾಮ್ ಸುಳ್ಯ ಅವರು, ಸಮಯ ಬಹಳ ಮುಖ್ಯ, ಸಮಯವೇ ನಮ್ಮ ಆಯುಷ್ಯ. ಈ ಸಮಯದಲ್ಲಿ ನಾವು ಆದಷ್ಟು ಒಳ್ಳೆಯದನ್ನೇ ಸಾಧಿಸಬೇಕು ಎಂದು ಹೇಳಿದ್ರು. ನಿಮಗೆ ನಿಮ್ಮ ವಯಸ್ಸಿಗಿಂತ ಅತಿ ಸಣ್ಣ ಕಿರಿಯ ಮಗುವಾಗಿ ನಾನು ಕೂಡ ಇಲ್ಲಿ ಅಭಿನಯಿಸಲಿಕ್ಕಿದ್ದೇನೆ. ಇದು ಆ ಸಂದರ್ಭ ಅಲ್ಲ. ಒಂದು ಸಮಯಕ್ಕೆ ಸರಿಯಾಗಿ ಆರಂಭ ಆಗಬೇಕು, ಸಮಯಕ್ಕೆ ಸರಿಯಾಗಿ ಮುಕ್ತಾಯ ಆಗಬೇಕು ಅನ್ನೋ ಒಂದು ಕಾಳಜಿ, ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇದು ನಮ್ಮ ಸಚಿವರಾದ ಸುನೀಲ್ ಕುಮಾರ್ ಅವರ ಆಶಯವೂ ಕೂಡ. ಅದಕ್ಕಿಂತ ಹೆಚ್ಚಾಗಿ ಕಳೆದ 30 ವರ್ಷಗಳಿಂದ ಒಂದು ರೀತಿಯ ಗೆಳೆಯನಾಗಿ ನನ್ನನ್ನು ಕಂಡು ಇದ್ದಂತಹ ನನ್ನ ಸಂಸ್ಥೆಯ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಮೋಹನ್ ಆಳ್ವರ ಆಶಯ, ನಮ್ಮ ಮನೆ ಆಶಯ, ನನ್ನನ್ನು ಬೆಳೆಸಿದಂಥ ಗುರುಗಳಾಗಿರುವಂಥ ಕೆ.ವಿ. ಸುಬ್ಬಣ್ಣ, ಬಿ.ವಿ. ಕಾರಂತರ ಆಶಯ ಕೂಡ. ಸಮಯ ಬಹಳ ಮುಖ್ಯ. ಸಮಯ ಅನ್ನೋದು ಕೇವಲ ಗಡಿಯಾರದಲ್ಲಿ ತಿರುಗುವಂಥ ಮುಳ್ಳಲ್ಲ, ಅದು ನಮ್ಮ ಆಯುಷ್ಯ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಮುಖ್ಯ ಅತಿಥಿ ಪ್ರಸಿದ್ಧ ಜಾದುಗಾರ ಕುದ್ರೊಳ್ಳಿ ಗಣೇಶ್ ಮಾತನಾಡಿ, ಹುಟ್ಟಿನಿಂದಲೂ ಪ್ರತಿ ಮಗುವಿನಲ್ಲೂ ಪ್ರತಿಭೆ ಇದ್ದೇ ಇರುತ್ತದೆ. ಹುಟ್ಟಿನಿಂದಲೂ ಇರುವ ಪ್ರತಿಭೆಗಳು ದೊಡ್ಡವರಾದಾಗ ನಾವೆಲ್ಲ ಕಳೆದುಕೊಳ್ಳುತ್ತೇವೆ. ಸಣ್ಣದಿರುವ ಮಕ್ಕಳಲ್ಲಿಯೇ ಪ್ರತಿಭೆಯನ್ನ ಅನಾವರಣಗೊಳಿಸಬೇಕು ಎಂದು ಹೇಳಿದ್ರು. ಹುಟ್ಟಿರುವಂತ ಪ್ರತಿಯೊಬ್ಬ ಮಗುವಿನಲ್ಲಿ ಕೂಡ ಟ್ಯಾಲೆಂಟ್ ಇದ್ದೇ ಇದೆ. ಸಣ್ಣ ಮಗುವನ್ನು ನೋಡಿ, ಯಾರು ಡ್ಯಾನ್ಸ್ ಕಲಿಸೋದಿಲ್ಲ, ಆದ್ರೆ ಒಂದು ಸಣ್ಣ ಬೀಟ್ ಸಿಕ್ಕಿದ್ರು ಕೂಡ ಅದು ಕುಣಿಲಿಕ್ಕೆ ಶುರು ಮಾಡುತ್ತೆ, ಅಂತ ಹಾಡ್ಲಿಕ್ಕೆ ಶುರು ಮಾಡುತ್ತೆ. ಬೇಗ ಯಾರನ್ನಾದ್ರೂ ಇಮಿಟೇಟ್ ಮಾಡ್ತದೆ, ಅಂದರೆ ಮಿಮಿಕ್ರಿ ಮಾಡ್ತದೆ, ಆ್ಯಕ್ಟಿಂಗ್ ಮಾಡ್ತದೆ, ಅವರು ಹಾಗೆ ಮಾತಾಡ್ತಾರೆ, ಅಜ್ಜಿ ಹಾಗೆ ನಡೀತದೆ, ಅದು ಯಾರು ನೋಡ್ತಾರೆ. ಹಾಗಾದರೆ ಇಲ್ಲಿ ಹುಟ್ಟಿನಿಂದಲೇ ಇರುವಂಥ ಪ್ರತಿಭೆಗಳು ಬೆಳೆದು ದೊಡ್ಡವರಾಗುವಾಗ ನಾವೆಲ್ಲರೂ ದೊಡ್ಡವರು ನಾವೆಲ್ಲ ಕಳ್ಕೊಳ್ತೇವೆ ಅದನ್ನು. ತುಂಬ ಜನರಲ್ಲಿ, ಬಹುಶಃ ಒಂದು 10% ಜನ ಬಿಟ್ಬಿಟ್ರೆ 90% ಜನರಲ್ಲಿ ಪ್ರತಿಭೆಗಳೇ ಇರೋದಿಲ್ಲ. ಸುಮ್ಮನೆ ಅವರು ಬೆಳಗ್ಗೆ ಎದ್ದು ಅವರವರ ಹೊಟ್ಟೆಪಾಡಿನ ಕೆಲಸ ಮಾಡಿಕೊಂಡು ಸಂಜೆ ಬಂದು ಮಲಗ್ತಾರೆ ಅಷ್ಟೇ. ಆದರೆ ಒಳಗಿನ ಮನಸ್ಸು ಇರ್ತದೆ, ಅಲ್ಲೋ ನಾನು ಒಂದು ಟೈಮಲ್ಲಿ ನಾನು ಹಾಡ್ತಾ ಇದ್ದೆ, ನಾನು ಕುಡಿತಿದ್ದೆ, ನನ್ನಲ್ಲಿಯೂ ಟ್ಯಾಲೆಂಟ್ ಇದೆ, ಡ್ರಾಯಿಂಗ್ ಬರೀತಿದ್ದೆ, ಎಲ್ಲ ನೆನಪು ಮಾಡ್ಕೊಳ್ತಾರೆ. ಹಾಗಾದರೆ ಅದು ಯಾಕೆ ಬರುವುದಿಲ್ಲ ಅಂತ ಹೇಳಿದ್ರೆ, ಸಣ್ಣದಿರುವಂಥ ಮಕ್ಕಳಲ್ಲಿರುವಂಥ ಪ್ರತಿಭೆಗಳನ್ನು ಅನಾವರಣಗೊಳಿಸಿದ್ರೆ ಮಾತ್ರ ಅದು ಗಟ್ಟಿಯಾಗ್ತದೆ. ಈಗ ನಾನು ಭಾಳ ಸಣ್ಣ ವಯಸ್ಸಲ್ಲಿ 8ನೇ ಕ್ಲಾಸಲ್ಲಿ ಇದ್ದಾಗ ಮ್ಯಾಜಿಕ್ ಪುಸ್ತಕ ಓದಿ ಮ್ಯಾಜಿಕ್ಕನ್ನು ಕಲಿತದ್ದು, ಅದನ್ನು ನೋಡಿ ನನ್ನ ಕ್ಲಾಸ್ಮೇಟ್ಸ್ಗಳು ಫಸ್ಟ್ ವಾವ್ ಅಂತ ಹೇಳಿದರು. ಆನಂತರ ನನ್ನ ರೆಕಗ್ನೈಸ್ ಮಾಡಿಕೊಂಡು ನನ್ನ ಟೀಚರ್ಸ್ಗಳು, ನನ್ನ ಲೆಕ್ಚರ್ಸ್ಗಳು ಅವಕಾಶ ಕೊಟ್ಟೋದಕ್ಕೆ ನಾನಿವತ್ತು ನಿಜವಾಗಿ ಹೇಳ್ತಾ ಇದ್ದೇನೆ, ಅತ್ಯಂತ ನಾಚಿಕೆ ಸ್ವಭಾವದ, ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದರೆ ಅವರ ಎದುರುಗಡೆ ಹೋಗಿ ನಮಸ್ಕಾರ ಕೂಡ ಹೇಳಲಿಕ್ಕೆ ಆಗದಿದ್ದಂಥ, ವೇದಿಕೆ ಮೇಲೆ ಹೋದಗಳ ಗಡಗಡ ಅಂತ ಕೈಕಾಲಲ್ಲಿ ನಡುಕ್ತಿದ್ದಂಥ ವ್ಯಕ್ತಿ ಸುಮಾರು 13 ರಾಷ್ಟ್ರಗಳಲ್ಲಿ 2200ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಕೊಡಲಿಕ್ಕೆ ಕಾರಣ ಆದದ್ದು ನಾನು ಶಾಲೆಯ ದಿನಗಳಲ್ಲಿ ಹೋದಂಥ ಶಿಬಿರಗಳು. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಪ್ರೊಫೆಸರ್ ಸಾಮಗರ ಅವರು ಮಾತನಾಡಿ, ಯಕ್ಷರಂಗಾಯಣ ತುಂಬಾ ಯೋಜನೆ ಮಾಡಬೇಕಾದ ಸಂಗತಿ ಹಾಗೂ ಒಂದು ಸವಾಲಿನ ವಿಷಯವಾಗಿದೆ. ಈ ಪ್ರದೇಶದ ಕ್ರಿಯಾಶೀಲ ವ್ಯಕ್ತಿಗಳಿಗೆ ಮಂತ್ರಿಗಳು ಜವಾಬ್ದಾರಿಯ ಕೆಲಸವನ್ನ ಕೊಟ್ಟಿರುತ್ತಾರೆ. ಯಕ್ಷಗಾನಕ್ಕೆ ಉತ್ತಮ ವೇದಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಬೇಕೆಂದು ಹೇಳಿದ್ರು. 10 ದಿನಗಳ ಶಿಬಿರದಲ್ಲಿ ಸುಮಾರು 200 ಮಕ್ಕಳು ಕೇವಲ 2 ದಿನಗಳಲ್ಲಿ ತಮ್ಮ ಹೆಸರುಗಳನ್ನ ನೋಂದಾಯಿಸಿರುವುದು ತುಂಬಾ ಹೆಮ್ಮೆಯ ವಿಷಯವೇ ಎಂದು ಹೇಳಿದ್ರು. ರಂಗಾಯಣ, ಅದು ಯಕ್ಷರಂಗಾಯಣ ಅಂತ ಹೇಳುವಾಗ ತುಂಬ ಯೋಚನೆ ಮಾಡಬೇಕಾದಂಥ ಸಂಗತಿ. ಒಂದು ಸವಾಲಿನ ವಿಷಯವನ್ನು ಈ ಪ್ರದೇಶದ ಕ್ರಿಯಾಶೀಲ
ವ್ಯಕ್ತಿಗಳಿಗೆ, ನಿರ್ದೇಶಕರಿಗೆ ಅವರು ವಹಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಮೊದಲು ಯಕ್ಷಗಾನ ಕಲಾವಿದರ ಪರವಾಗಿ ಮಾನ್ಯ ಸುನಿಲ್ ಕುಮಾರ್ ಅವರಿಗೆ ಬರೇ ಮಾತುಗಾರಿಕೆ ಅಲ್ಲ, ಇದೆಲ್ಲವೂ ಸೇರಿದಂಥ ಒಂದು ಥಿಯೇಟರ್, ಯಕ್ಷಗಾನ ಈಸ್ ಥಿಯೇಟರ್. ಆದ್ದರಿಂದ ಆ ಥಿಯೇಟರಿಗೆ ಏನು ಚಿಕಿತ್ಸೆ ಮಾಡಬೇಕಾಗಿದೆ, ಅದಕ್ಕೆ ಯಾವ ಹೊಸ ಆವಿಷ್ಕಾರಗಳನ್ನು ಮಾಡುವುದು ಸಾಧ್ಯ ಎನ್ನುವ ಸಂಶೋಧನೆಗೆ ಒಂದು ಅವಕಾಶವನ್ನು ಯಕ್ಷ ರಂಗಾಯಣ ತಂದುಕೊಡ್ತದೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ಮಾತನಾಡಿರುವಂಥ ಅಭಿಪ್ರಾಯವೇ ಆಗಿದೆ. ಮಕ್ಕಳಲ್ಲಿ ಅದ್ಭುತವಾದಂಥ ಕ್ರಿಯಾಶೀಲತೆಯ ಕಲ್ಪನೆಯ ಶಕ್ತಿ ಇದೆ. ಚೈಲ್ಡ್ ಈಸ್ ದ ಫಾದರ್ ಆಫ್ ಮ್ಯಾನ್ ಅಂತ ಬೇರೊಂದು ಸಂದರ್ಭದಲ್ಲಿ ಹೇಳಿದ್ದಾನೆ. ಮಕ್ಕಳಿಂದ ತುಂಬ ಕಲಿಯುವುದಕ್ಕಿದೆ. ಇವತ್ತು ನಾನು ಅತ್ಯಂತ ಮೆಚ್ಚಿಕೊಂಡ ಒಂದು ಆಶಯ ಗೀತೆಯನ್ನು ಕನ್ನಡದಲ್ಲಿ ಕೇಳುವ ಹಾಗೆ ಆಯಿತು. ಅಧ್ಯಕ್ಷತೆಯನ್ನು ವಹಿಸಿದ ಪುರಸಭಾ ಉಪಾಧ್ಯಕ್ಷೆ ಪಲ್ಲವಿ ಶುಭ ಹಾರೈಸಿದ್ರು. ವೇದಿಕೆಯಲ್ಲಿ ಪುರಸಭಾ ಅಧ್ಯಕ್ಷರಾದ ಸುಮಾ ಕೇಶವ್, ಗೇರು ನಿಗಮದ ಅಧ್ಯಕ್ಷರಾದ ಮಣಿರಾಜ ಶೆಟ್ಟಿ, ವರ್ಧಮಾನ ಸಂಸ್ಥೆಯ ಸಂಚಾಲಕರಾದ ಶ್ರೀಮತಿ ಶಶಿಕಲಾ ಕೆಎಸ್ ಉಪಸ್ಥಿತರಿದ್ದರು. ರಾಜೇಂದ್ರ ಭಟ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಖಲೀಲ್ ಕಾರ್ಕಳ, ವಿ4 ನ್ಯೂಸ್, ಕರ್ನಾಟಕ.